Deton. Engkain natin. Taas barpila ka magbili. Hi guys, welcome to Manish Shetty Vlogs. ಇತ್ತೆ ನಮ್ಮ ಒಂಜಿ ಪ್ರಮೋಷನ್ ಶೂಟ್ ಪೋನುಲ್ಲ ಬೆದ್ರಾಗ ಒಂಜಿ ಬೋಲಾಸ್ ಒಂಜಿ ಸ್ವೀಟ್ಸ್ ಬೇಕರಿ ಒಲ್ಪ ಪನ್ನಗ ನಮ್ಮ ಸ್ವರಾಜ್ ಮೈದಾನದ ಆಪೋಸಿಟ್ ಉಪ್ಪುನಂಚಿತ್ತಿನ ಬೋಲಾಸ್ಗೆ ಬೊಕ್ಕ ಅಲ್ಪ ಆದು ಸೀದಾ ಓಂಕಾರ್ ಹೋಟೆಲ್ದ ಒಂಜಿ ಪ್ರಮೋಷನ್ ಶೂಟ್ ಪೋನುಲ್ಲ ಅಲ್ಪ ನಮಗಿತ್ತೆ ಆಲ್ವಾಸ್ತ ಒಂಜಿ ಕ್ರೀಡಾಪಟು ಹಗ್ಗ ಜಗ್ಗಾಟದ ತಿಕ್ವೇರು ಆರೆ ವಿಡಿಯೋ ಆಲ್ಬರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಲುಂಡು ಶೆಟ್ಟಿ ಕಟ್ಸ್ ಬಂದು ಆದರ್ಶ್ ಬೇರ್ನ ತುಕ ಪೋಯಿ ಇತ್ತೆ ನಮ್ಮ ಊರುಡು ಇತ್ತೆ ಪೋಪಿನಂಚಿತ್ತಿನ ಹೊರತು ಉಪ್ಪಿರದಲ್ಲಿ ಹೋಗ್ತಾ ಇದ್ದೀವಿ ನಾವು ಇವಾಗ ಮುರಡಂಜಿ ಎಂಕ್ಲೆಗ್ ರೀಲ್ಸ್ ಮಲ್ಪುನಾಗ ಒಂಜಿ ಬಾರಿ ಪೊರ್ಲುದ ಶಾಪ್ ತಿಕ್ಕೊಂಡು ಅಂಗಡಿ ಉಂದೆ ಅಂಗಡಿ ತುಲೆ ಎರಡು ತೂದುಪ್ಪೇರು ಅಂಚ ಒಂದಿತ್ತೆಂಗಲ ಉಪ್ಪಿರ ಮೈನ್ ಜಂಕ್ಷನ್ ಬೊಕ್ಕ ಅಂಚಿ ಪೋಂಡ ಸೀದಾ ವೇಣೂರು ಪೂಂಜ ದೇವಸ್ಥಾನ ಅಂಚಿ ವೇಣೂರು ನಾವು ಆ್ಯಕ್ಚುಲಿ ಹೇಳಬೇಕಾದ್ರೆ ನಮ್ಮ ಬಸ್ ಅಡ್ಡ ಬಂದರೂ ಕೂಡ ನಾವು ಹೋಗ್ತೀವಿ ಅಂದರೆ ನಮ್ಮದೊಂದು ಛಲಕ್ಕೆ ಮೆಚ್ಚಬೇಕು. ಆ್ಯಕ್ಚುಲಿ ಇವಾಗ ನಾವು ತುಳುಭವನ ಎಂಥ ವಾಸನೆ ಮಾರಿ ಇಲ್ಲಿ ಉರ್ವ ಸ್ಟೋರಲ್ಲಿದ್ದೇವೆ. ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು another new vlog Manish Shetty vlogs. Guys, ಬಡಾಪುಡು ಒಣಸ್ಮಂದಿಚಿ ಒಂಜಿ ಶೂಟ್ ಆದಿತ್ತೆ ಬತ್ತೀನಿ ಮೇರ್ ಪನೊಂದುಲ್ಲೇರು ನನ್ನ ತಿಂದ್ರೆ ಆಪುಜಿ ಉಲಾಯಿ ಪೋರೆ ಉಂಡು ಪನೊಂದುಲ್ಲೇರು ಬಡ ಹೊಂದು ಚೋರು ದಾದ ಮಂದ್ಕೊಂಡು ಸರಿ ತುಳು ಭವನ ನೆಟೇನೆ ತುಳು ಭವನ ಹಾಗೆ ನಾವೆಲ್ಲ ಕೇಳ್ತೀವಿ. ರಿಕ್ಷಾದವರಿಗೆ ನಾವೊಂದು ತುಂಬ ಸಪೋರ್ಟ್, ಅಂದರೆ ಅವರು ಕೂಡ ನಮಗೆ ತುಂಬ ಸಪೋರ್ಟ್ ಇದ್ದಾರೆ. ಸ್ವಲ್ಪ ಡೌಟ್ ಇತ್ತು ಇಲ್ಲಿ ಟರ್ನ್ ಹೊಡೆಯೋದಾ ಅಥವಾ ಮುಂದೆ ಹೋಗಿ ಟರ್ನ್ ಹೊಡೆಯೋದು ಅಂತ, ಅಂದರೆ ತುಳು ಭವನಕ್ಕೆ ಹೋಗ್ಲಿಕ್ಕೆ ಇಲ್ಲಿ ಕರ್ನಾಟಕ ಮಂಗಳೂರು ಪೊಲೀಸ್ ಸ್ಟೇಷನ್ ಸ್ಟೇಷನ್ ಲೈಟ್ ಬಂದಿರುವಾರೆ ದೇವರ ನಂಗೆ ಗೊತ್ತಾಗ್ತಿಲ್ಲ. ಹೋಗುವ ಆಡಿಷನ್ ಮತ್ತೊಂದು ಕಡೆ ಇಲ್ಲಿ ಜೋರು ಹಸಿವಾಗ್ತಾ ಇದೆ ಅಂತ ಮಾಡುದು ಮಲ್ದೈತೆ ಬೋಲಾಸ್ ಆಗ ಮಾತ್ರ ಮಲ್ದೆ ನಲ್ಪದ ಹಿಡಿದು ಬೋಲಾಸ್ ಇದೊಂದು ಮಾಡ್ಲತ್ತ ಕ್ಲಿಯರ್ ಉಂಟು. ನಾನು ಸಹ ಬರ್ತೇನೆ, ನಂದೊಂದು ಸ್ವಲ್ಪ ಫ್ಯೂಚರ್ ಆಗಲಿ. ನಮ್ಮದು ಫ್ಯೂಚರ್ ಅಲ್ಲ ಫೀಚರ್. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ತುಳು ಭವನಕ್ಕೆ ಹೋಗ್ಲಿಕ್ಕೆ ಇನ್ನೊಂದು ಏನೋ ದಾರಿ ಇದೆ, ಆ ಕಡೆಯಿಂದ ಬರಲಿಕ್ಕೆ ನಾವು ಸ್ವಲ್ಪ ಮಿಸ್ ಹೊಡೆದು ಈ ಕಡೆಯಿಂದ ಬಂದಿದ್ದೇವೆ. ಇವಾಗ ನಮ್ಮ ತಮಿಳ್ ಒಂದು ಮೂವಿ ಆಡಿಷನ್ ಆಗ್ತಾ ಉಂಟಂತ ಇಲ್ಲಿ, ಅದಕ್ಕೆ ನಾವು ಬಂದಿದ್ದೇವೆ. ನೋಡು ಆಡಿಷನ್ಗೆ ಹೋಗಿದ್ದೇವೆ, ಹೇಗೆ ಫೀಲ್ ಆಗ್ತಿದೆ ನಿಮಗೆ? ತುಂಬ ಚೆನ್ನಾಗಿ ಫೀಲ್ ಆಗ್ತಿದೆ. ಅದೇ ತಮಿಳ್ ಬರುವುದಿಲ್ಲ ನನಗೆ. ನೋಡುವ ಗ್ಯಾಸ್ ಹೇಗೆಲ್ಲ ಆಡಿಷನ್ ಇರ್ತದೆ ಅಂತ ನೋಡುವ. ಇಲ್ಲಿ ನೋಡಿ ಹೋಗ್ತಿದ್ದಾರೆ. ತಂಗಿ ಮದುವೆ ಆಗಲಿಕ್ಕೆ ಉಳಿದಿದ್ದಲ್ಲ, ಅವರನ್ನು ಹೇಗಾದರೂ ಮದುವೆ ಮಾಡಿಸ್ಬೇಕು ಒಂದು ಪ್ಲೀಸ್. ಹೇಗಾದರೂ ಬದುಕಿಸ್ತಾರೆ ಸರ್. ಫ್ರೆಂಡ್ ನನಗೆ ಯಾವತ್ತು ಕೈ ಇರಲ್ಲ, ಮಾಡ್ತೇನೆ ಸರ್, ಪೇ ಮಾಡ್ತೇನೆ. ಹೇಗಾದರೂ ನನಗೆ ಬದುಕಿಸ್ತಾರೆ. ಈ ವಯಸ್ಸಲ್ಲಿ ಮತ್ತೆ ಎಂತ ಮಾಡಿ ಬದುಕಿ ಏನು ಮಾಡ್ತೀಯಾ ಸರ್? ನಾನು ಜಾಬ್ಗೆ ಅಪ್ಲೈ ಮಾಡಿದ್ದೇನೆ ಸರ್. ಅವರು ನಾಳೆ ನಾಡಿದ್ದು ಜಾಬ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅಪ್ಪ ಅಮ್ಮ ಬಗ್ಗೆ ಏನಾದರೂ ಹೇಳಿ. ಮನೆಯಿಂದ ಇದೊಂದು ಪ್ರಮೋಷನ್ ಶೂಟ್ ಇತ್ತು, ಬೋಲಸ್ ಇತ್ತು. ನಾನು ಅಲ್ಲಿದ್ದು ಹಾಕಬೇಕಿತ್ತು, ಆದರೆ ಸ್ವಲ್ಪ ಅರ್ಜೆಂಟ್ ಆಗಿ ನಾವು ಅಲ್ಲಿಗೆ ಹಾಕಲಿಕ್ಕೆ ಆಗಲಿಲ್ಲ. ಇವಾಗ ನಾವು ಆಡಿಷನ್ ಆಗಿ ಅವ್ರು ಆಡಿಷನ್ ನೋಡಿದ್ರು ಹೇಗೆ ಆಯ್ತು ಅಂತ. ಅದು ನೋಡಿ ಇನ್ನೇನಾದರೂ ಆ್ಯಕ್ಟಿಂಗಲ್ಲಿ, ಅಂದರೆ ಆ್ಯಕ್ಟಿಂಗ್ ತುಂಬ ಕಲೀಲಿಕ್ಕಿದೆ. ಇನ್ನೇನಾದ್ರೂ ಅಲ್ಲ, ನೀವು ಹೇಳಿ ಯಾವ ಥರ ಮಾಡಬೇಕಂತ, ಹಾಗೆ ಆ ಥರ ಮಾಡ್ತಾ ಹೋಗೋಣ ನಾವು. ನಿಮಗೆ ಒಂದು ಈಗ ಐಡಿಯಾ ಸಿಕ್ಕಿರ್ಬೋದು ಆಡಿಷನ್ ಎಲ್ಲ ಹೇಗೆ ಇರ್ತದ ಅಂತ. ಎಲ್ಲ ತೆಗೆದಿದ್ಯಾ? ಎಲ್ಲ ತೆಗೆದು ಸೂಪರ್. ಎಲ್ಲ ಈಗ ಹಾಕಿದ್ದೀರಿ, ಇದರ ಮುಂಚೆ ಅದು ಇರ್ತದೆ. ಓಕೆ ಲೆಟ್ಸ್ ಗೋ. ನಮ್ದು ನೋಡಿ ಆಗಿದೆ. ನಾವು ಈಗ ಮಂಗಳೂರಿನಲ್ಲಿ ಟ್ರಾಫಿಕ್ ಅಂತ ಹೇಳ್ತೇವೆ. ಇಲ್ಲಿ ನೋಡಿ ಮೂಡುಬಿದ್ರೆಯಲ್ಲಿ ಟ್ರಾಫಿಕ್ ಇದೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಟ್ರಾಫಿಕ್ ಇಲ್ಲಿ ಮೂಡುಬಿದ್ರೆಯಲ್ಲಿ.
ನೋಡಿ ಡ್ರೈವಿಂಗ್ ಮಾಡುವಾಗ ಮೊಬೈಲ್ ಯೂಸ್ ಮಾಡಬಾರ್ದು. ಅಲ್ಲ ಮೊಬೈಲ್ ನಾನು ನೋಡಿದೆ ಟೈಮ್ ಎಷ್ಟಾಯ್ತು ಅಂತ, ಆದ್ರೆ ಅಲ್ಲಿಗೆ ಹೋಗ್ಬೇಕಲ್ಲ ನಾವು. ಅಕ್ಕಿ ರೊಟ್ಟಿ ಈಗ ಮೇನ್ ಮತ್ತೆ ಏನಪ್ಪ ಅಂದ್ರೆ ಈ ಟರ್ನ್ ಅಲ್ಲಿ ತುಂಬಾ ಜಾಗೃತಿಯಾಗಿ ಹೋಗ್ಬೇಕು ನಾವು. ಈ ಮಿಜಾರು ಪ್ಲೇಸ್ ಆಳ್ವಾಸಿಂದ ಕೆಳಗಡೆ ಹೋಗ್ಬೇಕಾದ್ರೆ ಆ ಕಡೆಯಿಂದ ಬರ್ಬೇಕಾದ್ರೆ ರೈಟ್ಗೆ ಕಿನ್ನಿಗೋಳಿ ಮುಲ್ಕಿ ಕಟೀಲ್ ರೋಡ್ ಇದೆ. ಈ ಕಡೆ ಬರ್ಬೇಕಾದ್ರೆ ಮಿಜಾರು ಗುರುಪುರ ವಾಮಂಜೂರು ರೂಟ್ ಇದೆ, ಮಂಗಳೂರಿಗೆ ಹೋಗ್ಲಿಕ್ಕೆ ಆಗುತ್ತದೆ. ಇಲ್ಲಿ ರೂಟಲ್ಲಿ ಬರ್ಬೇಕಾದ್ರೆ ತುಂಬಾ ಕಡಿಮೆ ಪ್ಲೇಸ್ ಇರೋದು, ಅಂದ್ರೆ ಕಡಿಮೆ ಪ್ಲೇಸ್ ಅಂದ್ರೆ ರೋಡ್ ಇದೆ, ಸ್ವಲ್ಪ ಕಿರಿದಾದ ರಸ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಇಷ್ಟು ಚಂದ ಕನ್ನಡ ಮಾತಾಡ್ತೀರಿ, ಮತ್ತೆ ನಾವು ಶೂಟ್ ಎಲ್ಲ ಮಾಡುವಾಗ ಹೇಳ್ತೀನಿ ನಂಗೆ ಕನ್ನಡ ಬೆಬ್ಬೆ ಆಗ್ತದೆ ಅಂತ. ಆಚೆ ಆಗ್ತದೆ, ಸ್ವಲ್ಪ ಜಾಗ್ರತೆಯಿಂದ ಹೋಗ್ಬೇಕು. ಎಲ್ರಿಗೂ ಕೂಡ ಒಂದು ಅಂದ್ರೆ ನಾನೀಗ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಮಾತಾಡ್ಲಿಕ್ಕಿಲ್ಲ, ಆದ್ರೂ ಕೂಡ ಮಾತಾಡ್ತಿದ್ದೇನೆ. ಅಂದ್ರೆ ನಂಗೆ ಹಸಿವಾಗ್ತಿದೆ. ಹಸಿವಾಗಿ ಮಾತಾಡೋದು ಈಗ ಅದು ಬೇಕಂತ ಲಾಗ್ ಮಾಡ್ಲಿಕ್ಕೆ ಇದೆ, ಮಾತಾಡೋದಲ್ಲ ನಾನು, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನನ್ನನ್ನ. ಈಗ ಅವರಿಗೆ ಹಸಿವಿಂದ ಮಾತಾಡ್ತಿದ್ದಾರೆ ಅವರು. ನಾವು ಈಗ ಲಾಗ್ ಮಾಡ್ಬೇಕು, ನಮಗೆ ಒಂದು ಕಂಟೆಂಟ್ ಬೇಕು, ನಾವು ಪೋಸ್ಟ್ ಮಾಡ್ಬೇಕು ಅಂತ ಮಾತಾಡ್ತಿಲ್ಲ, ಹಸಿವಲ್ಲಿ ಮಾತಾಡೋದು. ಈಗ ನಾವು ಇಷ್ಟು ಕ್ಯೂರಿಯಾಸಿಟಿಯಲ್ಲಿ ನಾವು ಹೇಳುದು ಆ ಶೆಟ್ನ ಅಂಗಡಿ ಎಲ್ಲಿ ಲೊಕೇಟ್ ಆಗಿದೆ, ಅಡ್ರೆಸ್ ಎಲ್ಲ ಕಂಪ್ಲೀಟ್ ಈ ವ್ಲಾಗ್ ಅಲ್ಲಿ ತೋರಿಸ್ತೇವೆ, ನೋಡ್ಕೊಂಡು ಬನ್ನಿ ನೀವು. ನಮ್ದು ಅಧಿಕ ಪ್ರಸಂಗ ಇಲ್ಲಿ ಅಲ್ಲಿ ಹೋಗ್ಲಿಕ್ಕಿಲ್ಲ. ಆಕ್ಚುಲಿ ನಾವು ಬಗ್ಗಿಸ್ಕೊಂಡು ಬಂದದ್ದು. ನೀವು ಆ ಥರ ಎಲ್ಲ ಅವ್ರನ್ನ ಹಾಕ್ಬೇಡಿ. ಹಾಕಿ ನಮ್ದು ತಪ್ಪಿಲ್ಲ, ಬೇಡ ಪ್ಲೀಸ್. ಡಿಪ್ರೆಷನ್ ಹೋಗ್ತೇನೆ ನಾನು ಈ ಥರ ಎಲ್ಲ ವಾರ್ನ್ ಹಾಕಿದ್ರೆ. ಡಿಪ್ರೆಷನ್ ಎನ್ನ ತಪ್ಪತ್ತು. ಯಾನು ಮಲ್ಲ ಗಾಡಿದಾರ ಬೊಗ್ಗಾಯರು ಬಂದು 6ರ ಪೀರಿಯಡ್ ಬರ್ತೀನಿ ತಪ್ಪೆ. ಒಂದು ಅಂಚ ಫೋನಾಗ ನಮ್ಮ ಆಕಲ ಪೀರಿಯಡ್ ಬರ್ರೆ ಬಲ್ಲಿ. ಒಂದು ಕುರಿ ಹಲ್ಲಕ್ಕೆ ಬಿದ್ದರೆ ಎಲ್ಲ ಕುರಿಗಳು ಹಲ್ಲಕ್ಕೆ ಬೀಳ್ತದೆ. ನಂತರ ಅಲ್ಲಿ ಮತ್ತೆ KPT ಸರ್ಕಲಲ್ಲಿ ಆ ಥರ ಮಾಡಬೇಡಿ ಯಾರು ಕೂಡ ದಯವಿಟ್ಟು. ಯಾಕೆ ಅಂದರೆ ಇಲ್ಲಿ ಅವರು ನಮ್ಮ ಜೀವ ನಮ್ಮ ಕೈಯಲ್ಲಿ. ಕರೆಕ್ಟ್, ನಮ್ಮ ಜೀವನ ನಮ್ಮ ಕೈಯಲ್ಲಿ. ಇವತ್ತು ಊಟ ಮಾಡಲಿಲ್ಲ ನಾವು, ಅದು ನಮ್ಮ ಕೈಯಲ್ಲಿ. ನೀವು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ನಿಮಗೆ ಮ್ಯಾಂಗ್ಳೂರು KPT ನಂತೂರು ಸರ್ಕಲ್ನ ಬಗ್ಗೆ ಎಂತ ಅನಿಸ್ತದೆ ಅಂತ. ಪರ್ಸನಲಿ ನಿಮ್ಗೆ ಎಂತ ಫೀಲ್ ಆಗ್ತದೆ ಮನೀಶ್? ಎಂತ ಫೀಲ್ ಆಗ್ತದೆ ಅಂದರೆ ನಾನೊಂದು ಇನ್ನು 1 ವರ್ಷದಲ್ಲಿ ಇಲ್ಲಿ ಮೆಟ್ರೋ ಆಗ್ತದೆ. ಮೆಟ್ರೋ ಆದಮೇಲೆ ಸೀದಾ ಪಂಪೆಲ್ಗೆನೆ. ನೀವು ಪಂಪೆಲಿಗೆ ನೋಡಿ, ಮೆಟ್ರೋ ಆದಮೇಲೆ ಪಂಪೆಲಿಗೆ ಹೋಗಿ ಇಳಿದು ಅಲ್ಲಿಂದ ಸೀದಾ ನಂತೂರಿಗೆ ಒಂದು ಮೆಟ್ರೋ ಇರ್ತದೆ. ಮೆಟ್ರೋ ಸೀದಾ ಬೀಚ್ ರೋಡ್ಗೆ ಮಾಡ್ಬೋದು. ಬೀಚ್ ರೋಡ್ ಆದರೆ ನಮ್ದು ಸಿದ್ದಾಟೆ ಆದರೆ ಮೆಟ್ರೋ ಮಾಡೋದಿಲ್ಲ, ಅದು ಟರ್ನ್ ಪ್ಲೇಸ್ ನಮ್ಮದು. ಹಾಗೆ ಇಲ್ಲ, ನನ್ನ ಮಗು ಇದ್ದರೆ ನಾನು ತಗೊಳ್ತಿದ್ದೆ. ಇಲ್ಲ ಮಗು ಇಲ್ಲ. ಈಗ ನಮ್ಮ ಮನೀಶ್ ಶೆಟ್ಟಿ ಕಾಮಿಡಿ ಗ್ಯಾಂಗ್ಸ್ ನಮ್ಮೊಟ್ಟಿಗೆ ಇದ್ದಾರೆ. ಅವ್ರ ಹತ್ರ ಒಂದು ನಾವು ಕ್ವಶನ್ ಕೇಳುವ. ಎಂತಂದ್ರೆ ಈಗ ಮನೀಶ್ ಶೆಟ್ಟಿ ಅವರು ಒಂದು ದಿವಸಕ್ಕೆ CM ಆಗ್ತಿದ್ರೆ ಎಂತ ಮಾಡ್ತಿದ್ರು, ನಮ್ಮ ಈ ಮ್ಯಾಂಗ್ಳೂರಲ್ಲಿ ಏನೆಲ್ಲ ಚೇಂಜಸ್ ತರ್ತಿದ್ರು ಅಂತ ಒಂದು ಕೇಳುವ. ಮನೀಶ್ ಅವರೇ, ನೀವು ಒಂದು ದಿನಕ್ಕೆ CM ಆಗ್ತಿದ್ರೆ ಏನು ಮಾಡ್ತಿದ್ರಿ? ನಾನು CM ಆದರೆ ಪೆಟ್ರೋಲ್ ಫ್ರೀ. ಮತ್ತೆ ಎಲ್ಲ ನಮ್ಮ ಬಾಯ್ಸ್ ಯಾರೆಲ್ಲ ರೈಡರ್ಸ್ ಇದ್ದಾರೆ ಅವರಿಗೆ ತುಂಬ ಖುಷಿ ಆಗ್ಬೋದು. ಈಗ ಬೇರೆ ಏನು ಚೇಂಜಸ್ ಮಾಡ್ತಿದ್ರಿ? ಪೆಟ್ರೋಲ್ ಫ್ರೀ, ಇದು ಟೋಲ್ ಇಲ್ಲ ಅಷ್ಟೇ, ಕಟ್ಲಿಕ್ಕೆ ಇಲ್ಲ, ಹೋಗುದು ಸೀದಾ. ಹೆಲ್ಮೆಟ್ ಕಡ್ಡಾಯ, ಹೆಲ್ಮೆಟ್ ತಲೆಗೆ ಹಾಕಬೇಕು. ಮತ್ತೆ ನಮ್ಮ ಶಾಲೆ ಮಕ್ಕಳಿಗೆ ಕಡ್ಡಾಯ. ಶಾಲೆ ಮಕ್ಕಳಿಗೆ ರಜೆ ಇಲ್ಲ ಅಂತ? ಶಾಲೆ ಮಕ್ಕಳಿಗೆ ಶನಿವಾರ ತನಕ ಫುಲ್ಲು ಶಾಲೆ, ಮತ್ತೆ ಆದಿತ್ಯವಾರ ರಜೆ. ಶನಿವಾರ ಮಧ್ಯಾಹ್ನ ನಂತರ ಈಗ ಕ್ಲಾಸ್ ಆಗ್ತಾ ಉಂಟಂತೆ, ಅದು ಕೂಡ ರಜೆ. ಡಿಪ್ರೆಷನ್. ಸೋಮವಾರ ರಜೆ ಉಂಟು. ಸೋಮವಾರ ಮನೆಯಲ್ಲಿ ಎಲ್ಲ ಭೂತಕ್ಕೆ ಮತ್ತೆ ಕೋಲಕ್ಕೆ ಮತ್ತೆ ಎಂತಾದ್ರೂ ಮೆಹಂದಿ ಫಂಕ್ಷನ್ ಎಲ್ಲ ಇದ್ರೆ ನಾವು ಸೋಮವಾರ ಮಕ್ಕಳಿಗೆ ರಜೆ ಉಂಟು. ಮತ್ತೆ ತುಂಬಾ ಮಕ್ಕಳು ಹಾಗೆ ಅಂದ್ರೆ ಇಂಚೆ ಬಂದಿರು ಬಂದಾಗ ಮಸ್ತ್ ಜೋಕ್ಲಿಗೆ ಅಂಚಿನ ಒತ್ತಡ ಇತ್ತು ಮನೆಗೆ ಇಲ್ಲಡೆಗೆ ಫಂಕ್ಷನ್ ಇತ್ತು. ಸೋಮವಾರ ಅದೇ ಮಸ್ತ್ ಜೋಕ್ಲಿಗೆ ಅಂಚಿ ಇತ್ತು ದಂಡ ಸೋಮವಾರ ರಜೆ ಅಂಚ ಕನ್ಫರ್ಮ್. 2 ದಿವಸ ಸಂಡೇ ಮತ್ತು ಮಂಡೇ 2 ದಿವಸ ಸಹ ರಜೆ ಕೊಡುವ ಪ್ಲಾನ್ ಅಲ್ಲಿ. ಅಂದಾದ ಕುಡ್ಲಾಕ್ ಮಾತ್ರ ಮುಖ್ಯಮಂತ್ರಿ ಅಂತ ಇಡೀ ರಾಜ್ಯ ಇಲ್ಲ ಕುಡ್ಲಾಗೆ ಮಾತ್ರ. ಈಗ ನಾವು ಫಸ್ಟ್ ಈಗ ಮ್ಯಾಂಗ್ಳೂರಲ್ಲಿ ಮುಖ್ಯಮಂತ್ರಿ ಮಾಡಿ ನೋಡ್ತೇವೆ. ಮ್ಯಾಂಗ್ಳೂರಿಗೆ ಮುಖ್ಯಮಂತ್ರಿ ಆದ್ಮೇಲೆ ನಿಮ್ಗೆ ಮತ್ತೆ ಹೈಯರ್ ಪೊಸಿಷನ್ ನೀವು ಇಲ್ಲಿ ಎಲ್ಲಿ ಇಲ್ಲಿ ನೀವು ಮುಖ್ಯಮಂತ್ರಿ ಆದ್ರೆ ಮತ್ತೆ ಬೇರೆ ಇಲ್ಲಿ ನಿಮ್ದು ಎಲ್ಲ ಅಡ್ಮಿನಿಸ್ಟ್ರೇಷನ್ ಹೇಗೆ ಇರ್ತದೆ ಅಂತ ನೋಡ್ಬೋದು. ಗೊತ್ತಾಯ್ತಲ್ಲ ನೀವು ಎಲ್ಲ ಹೇಗೆ ಇಲ್ಲಿ ಮತ್ತೆ ನಾನು ಮುಖ್ಯಮಂತ್ರಿ ಆದ್ರೆ ನನ್ನ ಜೊತೆ ಯಾರೆಲ್ಲ ಇರ್ತಾರೆ ಅವರು ನನ್ನ ಫ್ರೆಂಡ್ಸ್ ಅವರೆಲ್ಲ ಸಚಿವರ. ನಿಮ್ಗೆ ನಾನು ಶಾಸಕ ಮಾತ್ರ ಕೊಡುದು. ಶಾಸಕ MLA ನಿಂಗೆ ಕೊಡ್ತೇನೆ ನಾನು. ಎಲ್ಲಿದ್ದು ನಾನು ಎಲ್ಲಿದ್ದು MLA? ನೀನು ಆಚೆ ನಿಮ್ಮ ಮನೆ ಆಚೆ ಗುತ್ತಿಗೆದು MLA ನೀನು. ಗುತ್ತಿಗೆ ಅವರೆಲ್ಲ ನನಗೆ ವೋಟ್ ಮಾಡಬೇಕು, ನಾನು ಇನ್ನು ಅಲ್ಲಿ MLA ಆಗುವ ಫ್ಯೂಚರ್. ನಾನು ಮುಖ್ಯಮಂತ್ರಿ ಮಂಗಳೂರಿಗಾದ್ರೆ ಕೈಗೆ ಸಿಗುದಿಲ್ಲ, ಹೋಗುದೇ. ಈಗ ನೀವು ಈಗ ಮುಖ್ಯಮಂತ್ರಿ ಮಿನಿ ಆದ್ರೆ ನಿಮ್ಗೆ ಹಿಂದಿನ ಕನ್ನಡ ಮುಖ್ಯಮಂತ್ರಿ ಮಿನಿ ಆದ್ರೆ ಮಿನಿ ಇಲ್ಲ ಸ್ವಲ್ಪ ನೀವು ಮುಖ್ಯಮಂತ್ರಿ ಆದ್ರೆ ಈಗ ನೀವು MC ಈ ಡ್ರಾಮಾ ಎಲ್ಲ ಎಂತ ಮಾಡ್ತೀರಿ? ನಿಮ್ದು ರೇಟ್ ಹೈ ಆದ್ರೂ ಕೂಡ ಡ್ರಾಮಾ ಎಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ. ಮುಖ್ಯಮಂತ್ರಿ ಕಾಂಡೆಯಿಂದ ಬೈಯ ತನಕ ಮಾತ್ರ, ಮತ್ತೆ ಬೈಯಾದ್ಮೇಲೆ ಡ್ರಾಮಾ ಎಲ್ಲ ಇದ್ರೆ ಹೋಗ್ತೇನೆ ನಾವು.
ಅದು ನಾವು ಕನ್ನಡದಲ್ಲಿ ಭಯ ಹೇಳುದು ಸಂಜೆ ಹೇಳ್ತೇವೆ. ಸಂಜೆ ಹಾ. ಈವ್ನಿಂಗ್ ಹೊತ್ತಲ್ಲಿ ನಂಗೆ ಡ್ರಾಮಾ ಈಗ ನೀವು ಈಗ MC ಮತ್ತೆ ಇದು ಇದ್ರೆ ಹೇಗೆ ಮ್ಯಾನೇಜ್ ಮಾಡ್ತೀನಿ ಎರಡು ಸಹ? ಆ ಥರ ಅಂದರೆ ಅದೊಂದು ಧೈರ್ಯ ಉಂಟು. ಕೆಲವು ಕೋಟಿನ ಧೈರ್ಯ ಇಡ್ಲಿಕ್ಕೆ ಆಗುದಿಲ್ಲ. 9 ಗಂಟೆ 10 ಗಂಟೆ ನಂತರ ಡ್ರಾಮಾ ಇರುತ್ತೆ. ಕೆಲವು ಇಲ್ಲಿ MC ಒಂದು 10 ಗಂಟೆಗೆ 9ವರೆಗೆಲ್ಲ ಮುಗಿಯುತ್ತಲ್ವಾ, ಹಾಗೆ ಸ್ವಲ್ಪ ಮ್ಯಾನೇಜ್ ಮಾಡ್ತೇವೆ ನಾವು. ಇಷ್ಟ ತನಕ ಮಾಡಿದ್ದೀವಿ. ಈ ಲಾಗ್ ನಮ್ದು ಟೀಮ್ ಅವ್ರು ನೋಡಿದ್ರೆ ಇನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಯಾರದು? ನಾನು ಕೂಡ ನಿಮ್ದು ಕೆಲವು ಲಾಗ್ ನೋಡಿದ್ದೇನೆ. ನೀವು ನಿಮ್ಮ ಅಂದ್ರೆ ಅಭಿಮಾನಿಗಳಿಗೆಲ್ಲ ತುಂಬಾ ಅವರಿಗೆ ಪ್ರೋತ್ಸಾಹಿಸಿ ಅವರೆಲ್ಲ ನಿಮ್ಮನ್ನು ಬೆಳೆಸಿದ್ದಾರೆ, ಹಾಗೂ ನೀವು ಅವರಿಗೆ ಧನ್ಯವಾದ ಕೂಡ ತುಂಬಾ ಸಲ ಹೇಳಿ. ಖಂಡಿತ. ಈಗ ಈ ಲಾಗ್ನ ಮುಖಾಂತರ ಒಂದು ನಿಮ್ಮ ಆಡಿಯನ್ಸ್ಗೆ ಹೇಳುವುದಾದ್ರೆ ಎಂತ ಹೇಳ್ತೀರಿ? ಈ ಲಾಗ್ನ ಮುಖಾಂತರ ಏನು ಹೇಳುದಂದ್ರೆ, ಇವತ್ತು ನಾನು ಮಧ್ಯಾಹ್ನ ದೇವರ ಊಟ ಮಾಡಲಿಲ್ಲ, ಹಸಿವು ಆಗ್ತಾ ಉಂಟು. ಇವತ್ತು ನಾನು ಇಲ್ಲಿ ಆಡಿಷನ್ ಕೊಟ್ಟಿದ್ದೆ. ಅಲ್ಲಿ ಒಂದು ಕೂಗುವ ಒಂದು ಹಲುವಂತ ಸೀನ್ ಮಾಡ್ಲಿಕ್ಕೆ ಹೇಳಿದ್ರು. ಸ್ವಲ್ಪ ಹಸಿವು ಆಗ್ತಿತ್ತು, ಹಾಗೇನೆ ಅಂಚನೆ ಬುಲ್ತೀನಿ ನಾನು. ನನ್ನ ಏತ್ ಬರ್ತುಂಡು ಪೋರೆ ಬೆದ್ರಾಗಿ ಇನ್ನು ಕೇವಲ 10 ನಿಮಿಷ ಕೂಡ ಬೇಕಾಗಬಹುದು. 10 ನಿಮಿಷ ಬೇಕಾಗ್ತದೆ. ಈಗ ಮೊದಲಿಗೆ ನಾವು ಎಂತ ಮಾಡುದಂದ್ರೆ ಊಟ ಒಂದು ಮಾಡಬೇಕು. ತುಂಬಾ ಹಸಿವಾಗ್ತಿದೆ, ಊಟ ಮಾಡಲಿಲ್ಲ. ತುಂಬಾ ಇವಾಗ ನನ್ನ ಕಡೆ ಯಾರಾದ್ರೂ ಸಿಕ್ಕಿದ್ರೆ ಗ್ಯಾರಂಟಿ ಬೈತೀನಿ ಅವ್ರಿಗೆ. ಒಂದು ಹಸಿವಿನ ಹೊತ್ತಲ್ಲಿ ಮತ್ತೆ ಒಂದು ಪೊಲೀಸ್ ಸ್ಟೇಷನಲ್ಲಿ ಮತ್ತೆ ಆಸ್ಪತ್ರೆಯಲ್ಲಿ ತುಂಬ ಯಾವ ಸಿಚುವೇಶನ್ ಇರಬೇಕಾದ್ರೆ ತುಂಬ ಕಷ್ಟಕರ ಬಿಗ್ಗುಬ್ನ ಕನ್ನಡ ಶಬ್ದ ಗೊತ್ತಿಲ್ಲ ಅದು ಸ್ಥಿತಿಯಲ್ಲಿ ಇರಬೇಕಾದ್ರೆ ಯಾರಾದರೂ ಮಾತಾಡಿಸಿದ್ರೆ ಸಿಟ್ಟು ಬರುತ್ತೆ, ತುಂಬ ಸಿಟ್ಟು ಬರುತ್ತೆ. ಇವಾಗಂದ್ರೂ ನನಗೆ ಸಿಟ್ಟು ತಡ್ಕೋಕ್ ಆಗ್ತಿಲ್ಲ. ಆದ್ರೂ ಕೂಡ ಕಂಟ್ರೋಲ್ ಮಾಡ್ತಿದ್ದೆ. ಯಾಕಪ್ಪ ಅಂದ್ರೆ ಇಲ್ಲೇ ಸಿಗಲ್ಲ ಅಲ್ವ, ನಾವು ಹೋಗ್ಲೇಬೇಕು ಅಲ್ಲಿಗೆ. ಅದಕ್ಕೋಸ್ಕರ ನಾವೀಗ ಎಲ್ಲಿ ಹೋಗ್ತಿದ್ದೇವೆ? ಒಂದು ಮೂಡುಬಿದ್ರೆಯಲ್ಲಿ ಫೇಮಸ್ ಶೆಟ್ನ ಅಕ್ಕಿ ರೊಟ್ಟಿ ಅಂತ ಒಂದು ಫೇಮಸ್ ಶಾಪ್ ಇದೆ. ಇಟ್ಟು ಹೋದ್ರೆ ಅವರು ಕ್ಲೋಸ್ ಇರ್ತದೆ. ಇವತ್ತು ಬಟ್ ಸ್ಟಿಲ್ ನಮಗೆ ಇವತ್ತು ಹೋಪ್ಸ್ ಇದೆ ಅವರು ಓಪನ್ ಇರ್ಬೋದು ಅಂತ. ಸೊ ನಾವೊಂದು ಎಕ್ಸ್ಪೆಕ್ಟೇಷನ್ ಲಾಗ್ ಎಲ್ಲ ಮಾಡ್ತಿದ್ದೆ. ಇವತ್ತು ನಾನು ಕನ್ನಡದಲ್ಲಿ ಮಾಡ್ಲಿಕ್ಕೆ ಏನು ಇದೆ ಅಂದ್ರೆ ಆಗದಿಂದ ನಾವು ಕನ್ನಡ ಮಾತಾಡಿ ಸೆಟ್ ಆಗಿದೆ. ಅರ್ಧ ತುಳು ಅರ್ಧ ಕನ್ನಡ ಆಗ್ತದೆ. ಸೊ ನಾವು ಕನ್ನಡದಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತಿದ್ದೇವೆ. ಆಗ ನಾವು ಎಂಡ್ ಮಾಡಿದೆ, ಆದ್ರೂ ಕೂಡ ಎಂಡ್ ಇಲ್ಲ, ಇದು ಕ್ಲಿಪ್ಸ್ ಅದರಿಂದ ಮುಂಚೆ ಹಾಕುದು ಅಷ್ಟೇ. ಮತ್ತೆ ಶೆಟ್ರು ನಮ್ಗೆ ಬೇಕಲ್ವಾ, ಶೆಟ್ನ ಹೋಟೆಲ್ಗೆ ಹೋಗ್ತೇವೆ. ಸೊ ನಾವೀಗ ಅಲ್ಲಿ ಹೋಗಿ ಅಕ್ಕಿ ರೊಟ್ಟಿಯನ್ನು ಸವಿತೇವೆ. ಅವರನ್ನು ನೋಡಿದೆ, ಅವ್ರು ನೋಡಿ ಸೀಕಾಯಿ ಚಂದ್ರವಾಗಿ ಕಾಣಿಸ್ತಾರೆ. ಹಾಗೂ ಅಲ್ಲಿನ ಅಕ್ಕಿ ರೊಟ್ಟಿ ಹೇಗಿದೆ, ಅದು ಎಲ್ಲಿ ಲೊಕೇಟ್ ಆಗಿದೆ ಎಲ್ಲ ನಿಮ್ಗೆ ಈ ವ್ಲಾಗ್ ನ ಮುಖಾಂತರ ನಾವು ತೋರಿಸ್ಲಿಕ್ಕೆ ಮಾಡಿ ಈ ಲೊಕೇಶನ್ ಹಾಕ್ತೇವೆ. ಆದಷ್ಟು ಬೇಗ ಆಫರ್ ಅಲ್ಲಿ ಸಿಗಲ್ಲ, ಫಿಕ್ಸ್ಡ್ ರೇಟ್ ಇರ್ತದೆ. ಆದ್ರೂ ಕೂಡ ಅಲ್ಲಿನ ಟೇಸ್ಟ್ ಮಾನ್ಸೂನ್ ಬಂದ್ರು ಕೂಡ ಮತ್ತೆ ಯಾವುದೇ ಒಂದು ಹಬ್ಬ ಬರ್ಲಿ, ಯಾವುದೇ ಬರ್ಲಿ, ಲಕ್ಷ್ಮಿ ಪೂಜೆ ಬರ್ಲಿ, ಯಾವುದೇ ಬರ್ಲಿ, ದೀಪಾವಳಿ ಬರ್ಲಿ, ಯುಗಾದಿ ಬರ್ಲಿ, ಅಷ್ಟಮಿ ಬರ್ಲಿ, ಚೌತಿ ಬರ್ಲಿ, ಯಾವುದೇ ಬರ್ಲಿ, ಓಣಂ ಬರ್ಲಿ, ಇವತ್ತು ಫಿಕ್ಸ್ಡ್ ರೇಟ್. ಇವತ್ತಿನ ಲಾಗಲ್ಲಿ ನಮಗೆ ಆದರ್ಶ್ ಶೆಟ್ಟಿ ಅವರು ಸಿಕ್ಕಿದ್ದಾರೆ. ಅವರು ಮನೆ ಕೊಡ್ಡಿಯಡ್ಕದವರು ಆದ್ರೂ ಕೂಡ ನಮ್ಮ ಜೊತೆ ತುಂಬಾ ಬಾಂಧವ್ಯದಿಂದ ನಮ್ಮ ಟೀಮಲ್ಲಿ ಒಬ್ರು ಕಲಶಿ ಕುಡ್ಲ ಬೆದ್ರ ತಂಡದ ಸದಸ್ಯರು ಕೂಡ ಆಗಿದ್ರು ಇವರು. ಹಾಗೆ ಐಸ್ ಮೆನ್ ವಿಲ್ ಬಿ ಮೆನ್ ಗಾಯ್ಸ್. ನಮ್ಗೆ ಐಸ್ ಕ್ರೀಮ್ ಕೂಡ ಇಲ್ಲ, ಎಂತ ಕೂಡ ಇಲ್ಲ ನೋಡಿ. ಓಕೆ ಗಾಯ್ಸ್, ಇನ್ನು ನಾವು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ಸಪೋರ್ಟ್ ಹೀಗೆ ಇರಲಿ. ಹಾಗೆ ಒಂದು ಗಂಟೆ ಬಡಿಯಿರಿ, ಖುಷಿಯಾಗಿ. Bye bye. Me, Mr. Radha Shetty signing off. This is Manish Shetty, Upira. Yes.